ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಲಲಿತಾ ಜ್ಯುವೆಲ್ಲರ್ಸ್ ಮಂಗಳೂರು, ಕಾಮತ್ ಟೀ ಮತ್ತು ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ವೀಕ್ಷಕರೇ, ಈ ಮನಸ್ಸಿಗೆ ಯಾವಾಗಲೂ ಖುಷಿ ನೀಡುವಂಥದ್ದು ನಾವು ಯಾವಾಗಲೂ ಆರೋಗ್ಯದಿಂದ ಇರಬೇಕು. ಆರೋಗ್ಯ ಚೆನ್ನಾಗಿದ್ರೆ ಮನಸ್ಸು ಚೆನ್ನಾಗಿರುತ್ತೆ, ನಮ್ಮೆಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಾಗತ್ತೆ. ಸೊ ಈ ಎಲ್ಲ ರೀತಿಯ ಆರೋಗ್ಯ ಒಂದು ನಿರ್ದಿಷ್ಟವಾಗಿರಬೇಕಾದ್ರೆ ನಾವು ತಿನ್ನುವಂತಹ ಆಹಾರ ಪದ್ಧತಿ ಕೂಡ ಚೆನ್ನಾಗಿರ್ಬೇಕಲ್ವಾ. ಸೊ ಯಾವಾಗಲೂ ಒಂದೇ ರೀತಿ ಅಡುಗೆ ಇದ್ರೆ ಅದು ಬೋರಿಂಗ್, ಏನಾದರೂ ಸ್ಪೆಷಲ್ ಇದ್ರೆ ದಟ್ಸ್ ವಾಟ್ ಇಂಟ್ರೆಸ್ಟಿಂಗ್. ಸೊ ಹಾಗಿರುವಾಗ ನಮ್ಮ ಅಡುಗೆ ಮನೆಯಲ್ಲಿ ಇವತ್ತು ಸೂಪರ್ ಆದಂತಹ ರೆಸಿಪಿ ಹೇಳ್ಕೊಡ್ಲಿಕ್ಕೆ ಒಬ್ರು ಗೆಸ್ಟ್ ಬಂದಿದ್ದಾರೆ. ಸೊ ಅವರು ಬಂದ್ಬಿಟ್ಟು ಶ್ರೀಮತಿ ಮೇಘನಾ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಸೊ ಇದಕ್ಕಿಂತ ಮುಂಚೆ ಹಲವಾರು ಬಾರಿ ಬಂದಿದ್ದೀರಾ ನಮ್ಮ ಕಿಚನಿಗೆ ಅಲ್ವಾ? ಓಕೆ. ಸೊ ಏನು ಇವತ್ತಿನ ಒಂದು ಎಪಿಸೋಡಲ್ಲಿ ನಮಗೆ ಅಡುಗೆ ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ಒಂದು ಸಿಂಪಲ್ ಆಗಿರುವಂಥದ್ದು, ಈಗ ಬೇಸಿಗೆ ಕಾಲ, ತುಂಬ ಸೆಕೆ. ಸೊ ಈ ಸೀಸನ್ಗೆ, ಈ ಟೈಮಿಗೆ ಸೂಟ್ ಆಗುವಂಥದ್ದು ಕರ್ಡ್ ರೈಸ್. ಕರ್ಡ್ ರೈಸ್ ಅಂದರೆ ಅದು ಸಿರಿಧಾನ್ಯದ ಕರ್ಡ್ ರೈಸ್, ಮಿಲೆಟ್ ಕರ್ಡ್ ರೈಸ್ ಮಾಡ್ತಿದ್ದೇನೆ ಒಂದು. ಇನ್ನೊಂದು ಎಗ್ ರೆಸಿಪಿ, ಸೋಯಾ ಚಿಲ್ಲಿ ವಿತ್ ಎಗ್. ಸೊ ಈ ಸಿರಿಧಾನ್ಯ ಅಂತ ಹೇಳುವಾಗ ಜಾಸ್ತಿಯಾಗಿ ತುಂಬಾ ಜನ ಅಕ್ಕಿ ಆ ರೈಸ್ಗಿಂತ ಇದನ್ನು ತಗೊಳ್ತಾರೆ. ಹೌದು, ಯಾಕಂದ್ರೆ ಅದರಲ್ಲೂ ಈ ಶುಗರ್ ಅಂತದೆಲ್ಲ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇರೋರಿಗೆ ತುಂಬಾ ಒಳ್ಳೆಯದು ಸಿರಿಧಾನ್ಯದ ಈ ರೀತಿಯ ರೆಸಿಪೀಸ್ಗಳು ಇದಾಗುತ್ತೆ. ಓಕೆ. ಸೊ ನಾನು ಕೂಡ ತುಂಬಾ ಜನರನ್ನು ನೋಡಿದ್ದೇನೆ, ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂತಹ ಜ್ಯೂಸ್ ಕುಡಿತಾರೆ, ಇನ್ನೇನಾದರೂ ಮಾಡ್ಕೊಂಡು ಕುಡಿತಾರೆ. ಸೊ ಅವರಿಗೆ ಒಂದು ಇಟ್ ಮೈಟ್ ಬಿ ಅ ನ್ಯೂ ರೆಸಿಪಿ ಅಲ್ವಾ? ಸೊ ನಮ್ಮ ಕಿಚನಿಗೆ ಹೋಗುವಾಗಾದ್ರೆ ಬನ್ನಿ. ಎಸ್ ಮೇಡಮ್. ಸೊ ನಮ್ಮ ಕಿಚನ್ ಅಲ್ಲಿ ಇದ್ದೇವೆ. ಫಸ್ಟ್ ಮಾಡ್ತಾ ಇರೋದು ಸಿರಿಧಾನ್ಯದ ಕರ್ಡ್ ರೈಸ್ ಅಲ್ವಾ? ಹೌದು. ಓಕೆ. ಮಿಲೆಟ್ ರೈಸ್ ಮಾಡ್ತಾ ಇರೋದು. ಸೊ ಫಸ್ಟ್ ಗೆ ಒಗ್ಗರಣೆ ಇಟ್ಕೊಳ್ಳೋಣ ಅಲ್ವಾ? ಇದು ಸಾಕಾ? ಹಾ, ಸಾಕು. ಎಣ್ಣೆ ಹಾಕುದಾ? ಹಾ, ಎಣ್ಣೆ. ಸೊ ಇದು ನಿಮ್ಗೆ ಗೊತ್ತಿದೆ, ದಿಸ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ಭರಿತವಾದಂತಹ ಎಣ್ಣೆ ಇದು. ಹೌದು. ಸಾಕಾ? ಹಾ, ಸಾಕು ಸಾಕು. ಸೊ ಈ ಸಿರಿಧಾನ್ಯ ಅಂತ ಹೇಳಿದ್ರೆ ಅದರಲ್ಲಿ ಏನಿಲ್ಲ, ಎಲ್ಲ ಧಾನ್ಯಗಳೇ ಇರುತ್ತೆ ಅಥವಾ ಒಂದು ಪರ್ಟಿಕ್ಯುಲರ್ ಧಾನ್ಯನ? ಅದು ಇಲ್ಲ, ಅದರಲ್ಲಿ ಬೇರೆ ಬೇರೆ ಟೈಪ್ ಇದೆ, ಸುಮಾರು ಟೈಪ್ ಇರುತ್ತೆ ಧಾನ್ಯಗಳು. ಎಣ್ಣೆ ಬಿಸಿ ಆಗಿ. ಸೊ ಯೂಶುವಲಿ ಎಲ್ಲ ಕೊನೆಗೆ ಒಗ್ಗರಣೆ ಹಾಕೋದು. ಸೊ ಇದಕ್ಕೆ ಫಸ್ಟ್ ಮಾಡ್ಕೊಳ್ಳೋದಾ? ಹೌದು, ಯಾಕೆಂದ್ರೆ ನಾನು ರೈಸ್ ಆಲ್ರೆಡಿ ರೆಡಿ ಆಗಿದೆ. ಫಸ್ಟ್ ರೈಸ್ ಕುಕ್ ಮಾಡಿ ರೆಡಿ ಇದ್ರೆ ಒಗ್ಗರಣೆ ಹಾಕಿ ಮತ್ತೆ ಜಸ್ಟ್ ಮಿಕ್ಸ್ ಮಾಡಿದ್ರೆ. ಈಗ ನೀವು ರೈಸ್ ಅಂತ ಹೇಳೋದು ಸಿರಿಧಾನ್ಯ? ಸಿರಿಧಾನ್ಯದ ರೈಸ್. ಸೊ ಹಾಗೆ ಅದಕ್ಕೆ ಒಂದು ಪೆಪ್ಪರ್ ಹಾಕು, ಒಂದು 4 ಪೆಪ್ಪರ್, ನಂತರ ಒಂದು 2 ರೆಡ್ ಚಿಲ್ಲಿ. ಓಕೆ. ಆಮೇಲೆ ಸ್ವಲ್ಪ ಜೀರಿಗೆ. ಸೊ ಯೂಶುವಲಿ ನಾವು ಒಗ್ಗರಣೆಗೆ ಏನೆಲ್ಲ ಹಾಕ್ತೇವೆ ಅದನ್ನೇ ಹಾಕೋದು. ಅದನ್ನೇ ಹಾಕೋದು. ಒಗ್ಗರಣೆ ಸೊಪ್ಪು ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿ. ಗ್ರೀನ್ ಚಿಲ್ಲಿ ಸ್ವಲ್ಪ. ಓಕೆ.
ಜಿಂಜರನ್ನು ಪೇಸ್ಟ್ ಕೂಡ ಮಾಡಿ ಹಾಕ್ಬೋದು, Okay. ಜಿಂಜರ್ ಪೇಸ್ಟ್, ಅಥವಾ ಹೀಗೆ ಸಹ ಹಾಕ್ಬೋದು. ಅದು okay. ಸ್ವಲ್ಪ ಕ್ಯಾಶ್ಯೂ. ಓಕೆ. ಸೊ ಜಾಸ್ತಿಯಾಗಿ ಜೀರಾ ರೈಸ್ ಎಲ್ಲ ಮಾಡ್ತಾರೆ, ಅದೇ ಟೈಪ್ ಬರುತ್ತೆ. ಅದೇ ಟೈಪ್ ಅಲ್ಲೇ ಬಟ್ ಹೋಗುತ್ತೆ ಅಂತ. ಅದ್ರಲ್ಲಿ ನಾವು ಅಲ್ಲಿ ಮಾತ್ರ ನಾವು ರೈಸ್ ತಗೊಳ್ತೇವೆ. ರೈಸ್ ತಗೋದು, ಹೌದು. ಇಲ್ಲಿ ರೈಸ್ ನ ಬದಲಿಗೆ ಸಿರಿಧಾನ್ಯ. ಓಕೆ. ಸೊ ಮೈಟ್ ಬಿ ಈ ಸಿರಿಧಾನ್ಯವನ್ನೇ ಸೇವಿಸುವವರು ಜಾಸ್ತಿಯಾಗಿ ಅವರಿಗೆ ಖುಷಿ ಆಗ್ಬೋದು ಈ ತರದೆಲ್ಲ ಒಂದ್ಸಲ ರೆಸಿಪಿ. ಓಕೆ, ರೈಸ್ ನ ಒಂದು ಕಂಟೆಂಟ್ ಅಲ್ಲೇ ಒಂದು ರುಚಿ ನೋಡುವಂತಹ ಒಂದು ಸಿಗುತ್ತೆ ಅಲ್ವಾ? ಇದಾಯ್ತಾ? ಆಫ್ ಮಾಡುದಾ? ಓಕೆ. ಇನ್ನು ಇನ್ನೀಗ ರೈಸ್, ಈಗ ಇಲ್ಲಿ ಆಲ್ರೆಡಿ ಪ್ರಿಪೇರ್ ಮಾಡಿದ್ದೇನೆ ರೈಸ್. ಓಕೆ. ಇದು ಅಂದ್ರೆ ಬೇಯಿಸಿದ ಹೇಗೆ? ಬೇಯಿಸಿದೆ. ಅದನ್ನ ಆಕ್ಚುಲಿ ಸಿರಿಧಾನ್ಯದ ರೈಸ್ ಮಾಡುವಾಗ 8 hours ಸೋಕ್ ಮಾಡಿಕೊಂಡು. ಸೊ ಇದು ಸಿರಿಧಾನ್ಯ ಅಂತ ನೀವು ಹೇಳುದು, ನಾನು ಕೂಡ ನೋಡಿಲ್ಲ, ಹೇಳಿದ್ದು ಕೇಳಿದ್ದೇನೆ. ಅದನ್ನು 8 hours ಸೋಕ್ ಮಾಡ್ಬೇಕು. ಸಪೋಸ್ ನಾವು ಮಾರ್ನಿಂಗ್ ಮಾಡೋದಾದ್ರೆ ಫುಲ್ ನೈಟ್ ಹಾಕಿರ್ಬೇಕು, ಈವ್ನಿಂಗ್ ಮಾಡೋದಾದ್ರೆ ಮಾರ್ನಿಂಗ್ ಹಾಕಿರ್ಬೇಕು. ಮಿನಿಮಮ್ 8 hours ಸೋಕ್ ಮಾಡಿ ನಂತರ ಅದನ್ನು ಬಾಯ್ಲ್ ಮಾಡುದು. ಬಾಯ್ಲ್ ಮಾಡೋದು ಯಾವ ತರ? ಅದನ್ನ ಅದರ ನೀರಲ್ಲೇ ಬಾಯ್ಲ್ ಮಾಡಿದ್ರೆ ಒಳ್ಳೇದು, ಅದರ ನೀರನ್ನು ಬಿಸಾಡ್ಲಿಕ್ಕಿಲ್ಲ. ಸೊ ಇದನ್ನು ಯಾವ ತರ ಅಂದ್ರೆ ಎಷ್ಟು ಹೊತ್ತು ಕುಕ್ಕರ್ ಅಲ್ಲಿ ಅಥವಾ ಹೀಗೇನೆ ಅಥವಾ ಬೇಗ ಬೇಯುತ್ತೆ. ಜಸ್ಟ್ 15 to 20 minutes ಅಲ್ಲಿ ಬೇಯುತ್ತೆ. ಕುಕ್ಕರ್ ಅಲ್ಲಿ ಇಡ್ಬೇಕಂತಿಲ್ಲ, ಬಟ್ ಕುಕ್ಕರ್ ಅಲ್ಲಿ ಇಟ್ಟರು ಒಂದು ಜಸ್ಟ್ 1 ಸಿಟಿ 5 minutes ಒಳಗೆ ಬೇಯುತ್ತೆ. ಓಕೆ. ಸೊ ನೆಕ್ಸ್ಟ್ ಹಾಗಾದ್ರೆ ಏನ್ ಮಾಡುವ? ನೆಕ್ಸ್ಟ್ ಈಗ ಆಲ್ರೆಡಿ ರೆಡಿ ಇದೆ, ರೈಸ್ ಇದೆ, ಇನ್ನು ಮಿಕ್ಸಿಂಗ್ ಮಾತ್ರ. ಓಕೆ. ಸೊ ಫಸ್ಟ್ ಗೆ ಸಿರಿಧಾನ್ಯನೇ ಹಾಕೋದು. ಹೌದು, ಅದನ್ನು ಕುಕ್ ಮಾಡಿದ. ಸೊ ಅದು ಈಗ ಒಂದು ವೇಳೆ ಬಿಸಿ ಬಿಸಿ ಇದ್ದಾಗಲೇ ಮಾಡ್ಕೊಳ್ಬಹುದಲ್ವಾ ಅಥವಾ ತಣ್ಣಗಾಗಬೇಕಾ? ಆಕ್ಚುಲಿ ಕರ್ಡ್ಸ್ ಸೇರಿಸುವಾಗ ತಣಿಬೇಕು, ಅದಕ್ಕೆ ಒಗ್ಗರಣೆ ತಣಿಬೇಕು. ಓಕೆ ಓಕೆ. ಸೊ ಕರ್ಡ್ಸ್ ಬೇಕಷ್ಟು ಕರ್ಡ್ಸ್. ಸೊ ಕರ್ಡ್ಸ್ ಜಾಸ್ತಿ ಕೂಡ ಆಗಬಾರ್ದು, ಎಷ್ಟು ಬೇಕಷ್ಟು ಹಾಕಿದ್ರೆ ಆಗಿದೆ. ಹೌದು. ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಬೇಕು ಈಗ, ಎಷ್ಟು ರುಚಿಗೆ ತಕ್ಕಷ್ಟು. ಓಕೆ. ಆಮೇಲೆ ನಾವೀಗ ಒಗ್ಗರಣೆ ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ಮಿಕ್ಸ್ ಮಾಡಿ ಹಾಕೋದು. ಓಕೆ. ಇವಾಗ ನೆಕ್ಸ್ಟ್ ಕ್ಯಾರೆಟ್. ಸೊ ಕ್ಯಾರೆಟ್ ಇದೆಲ್ಲ ಹಾಕೊಳ್ಬಹುದು. ಹೌದು, ಒಂದು ಕೊತ್ತಂಬರಿ ಸೊಪ್ಪು. ಓಕೆ. ಇನ್ ಬೇರೆ ಏನೆಲ್ಲ ಹಾಕಬಹುದು? ಕುಕುಂಬರ್ ಆ ತರ ಏನಾದ್ರೂ ಹಾಕಬಹುದಾ? ಇಲ್ಲ, ಕುಕುಂಬರ್ ಅಲ್ಲ, ಡ್ರೈ ಫ್ರೂಟ್ಸ್ ಬೇರೆ ಬೇರೆ, ಬಾದಾಮ್ ಆ ತರ. ನಾನು ಕ್ಯಾಶ್ಯೂ ಮಾತ್ರ ಹಾಕಿದೆ. ಸೊ ಬಾದಾಮ್ ಹಾಕ್ಬೋದು, ಮತ್ತೆ ಅವಕಾಡೋ ಅದೆಲ್ಲ ಹಾಕ್ಬೋದು. ಓಕೆ. ಮತ್ತೆ ದಾಳಿಂಬೆ ಬೀಜ ಸ್ವಲ್ಪ ಹಾಕ್ಬೇಕು. ಓಕೆ. ಸೊ ರೆಡಿ ಆಯ್ತು. ರೆಡಿ ಆಯ್ತಾ? ರೆಡಿ ಆಯ್ತು. ಓಕೆ. ಸೊ ಬಾರಿ ಫಾಸ್ಟ್ ಅಂಡ್ ದಿಢೀರ್ ಆಗುತ್ತೆ ಮಾತ್ರ ಅಲ್ವಾ? ಹೌದು, ಅದರಲ್ಲಿ ರೈಸ್ ಮಾತ್ರ ಕುಕ್ ಮಾಡ್ಲಿಕ್ಕೆ, ಕುಕ್ ಮಾಡಿದ ರೈಸ್ ಟೈಮ್ ಹೋಗುದು ಅದಕ್ಕೆ. ಸೊ 8 hours ಸೋಕ್ ಮಾಡ್ಬೇಕಲ್ಲ, ಅದೇ ಬ್ರೈನಿಗೆ ಸಂಬಂಧಪಟ್ಟ ಅಥವಾ ನರ್ವ್ಸ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಎಲ್ಲ ಇರೋರಿಗೆ ಅದಕ್ಕೆ ಇದು ತುಂಬಾ ಒಳ್ಳೇದು. ಅಂದ್ರೆ ಈ ಪಾರ್ಶ್ವವಾಯು ಆ ತರ ಎಲ್ಲ ಹೇಳ್ತಾರೆ, ಅದಕ್ಕೆಲ್ಲ ಸ್ವಲ್ಪ ಏಜ್ ಆಗ್ತಾ ಇರುವಾಗ ಸುಮಾರೆಲ್ಲ ಬೇರೆ ಬೇರೆ ಕಾಯಿಲೆ ಕಾಣಿಸ್ಕೊಳ್ತದಲ್ಲ, ಅದಕ್ಕೆಲ್ಲ. ಸೊ ಇಷ್ಟು ಒಳ್ಳೆ ಒಂದು ಬೆನಿಫಿಷಿಯಲ್ ಆಗಿರುವಂತಹ ಸಿರಿಧಾನ್ಯ ಆರೋಗ್ಯಕರ ಅಲ್ವಾ? ಕರೆಕ್ಟ್. ನೋಡ್ಲಿಕ್ಕೆ ಮಾತ್ರ ಬಹಳ ಸಿಂಪಲ್ ಕಾಣುತ್ತೆ, ಬಟ್ ಅದರಲ್ಲಿರುವಂತಹ ಈ ಆರೋಗ್ಯಕ್ಕೆ ಇಷ್ಟೊಂದು ಒಳ್ಳೆ ರಿಚ್ನೆಸ್ ಇದೆ ಅಂತ ಹೇಳಿದ್ರೆ ಬಹಳ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ಸೊ ಸಿರಿಧಾನ್ಯದ ಕರ್ಡ್ ರೈಸ್ ಅಂತ ಮಾಡಿಕೊಟ್ಟಿದ್ದಾರೆ. ಎಸ್ ವೀಕ್ಷಕರು, ಏನು ಗೊತ್ತಾ, ಜಾಸ್ತಿಯಾಗಿ ನಾನು ಆಗ್ಲೇ ಹೇಳ್ದಾಗೆ ಮನಸ್ಸಿಗೆ ಸಮಾಧಾನ ಇರಬೇಕಾದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಆರೋಗ್ಯಭರಿತವಾದಂತಹ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಸೊ ಸಿರಿಧಾನ್ಯ ಎಲ್ಲರಿಗೂ ಗೊತ್ತಿದೆ ಬಹಳ ಒಳ್ಳೆಯದು ಅಂತ ಹೇಳಿ. ಸೊ ಅದರಲ್ಲಿ ಸ್ಪೆಷಲ್ ಆದಂತಹ ಒಂದು ರೆಸಿಪಿ, ಸಿಂಪಲ್ ಆದಂಥ ರೆಸಿಪಿ ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ. ಮಿಲ್ಲೆಟ್ ಕರ್ಡ್ ರೈಸ್ ತಯಾರಿಸೋ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಕಾಳುಮೆಣಸು, ಒಣಮೆಣಸು, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ತಯಾರಿಸಿಕೊಂಡು ಹಸಿಮೆಣಸು, ಶುಂಠಿ, ಗೋಡಂಬಿ ಹಾಕಿ ಹುರಿಯಿರಿ. ನವಣೆಯನ್ನು 8 ಗಂಟೆಗಳ ಕಾಲ ನೆನೆಸಿ ಒಂದು ವಿಸಿಲ್ ಬರುವವರೆಗೂ ಬೇಯಿಸಿಟ್ಟುಕೊಳ್ಳಿ. ಆನಂತರ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ತಯಾರಿಸಿದ ಒಗ್ಗರಣೆ, ಕ್ಯಾರೆಟ್ ತುರಿ, ದಾಳಿಂಬೆ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಈಗ ಆರೋಗ್ಯಭರಿತ ನವಣೆ ಅಥವಾ ಮಿಲ್ಲೆಟ್ ಕರ್ಡ್ ರೈಸ್
ಸವಿಯಲು ಸಿದ್ಧ. ಎಸ್, ಇದಂತೂ ರೆಡಿ ಆಯಿತು. ನೆಕ್ಸ್ಟ್ ಇನ್ನೊಂದು ರೆಸಿಪಿ ರೆಡಿ ಆಗಲಿಕ್ಕಿದೆ. ಸೊ ಎಗ್ಗಲ್ಲಿ ಒಂದು ರೆಸಿಪಿ ರೆಡಿ ಆಗುತ್ತೆ. ಸೊ ನಾನು ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಇಡುವಷ್ಟರಲ್ಲಿ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಸೊ ಕುಚ್ಚಲಕ್ಕಿಯಲ್ಲಿ ನಿಮ್ಗೆ ಗೊತ್ತಿದೆ, ಯಾವಾಗಲೂ ಬೇರೆ ಬೇರೆ ರೀತಿಯ ಬ್ರೇಕ್ಫಾಸ್ಟ್ ಮಾಡ್ತಾರೆ, ಊಟಕ್ಕೂ ಆಗುತ್ತೆ. ಸೊ ಎರಡಕ್ಕೂ ಒಂದು ಬೆಸ್ಟ್ ಚಾಯ್ಸ್ ಅಂತ ಹೇಳಿದ್ರೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ದಟ್ ಈಸ್ ಬಾಯ್ಲ್ಡ್ ರೈಸ್. ಅಂಡ್ ಅದರ ಜೊತೆಗೆ ಟ್ರೈ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ಸಿರಿಧಾನ್ಯದ್ದು ಒಂದು ರೆಸಿಪಿ ರೆಡಿ ಆಗಿತ್ತು. ಸೊ ಅದರ ತರಾನೇ ರೆಡಿ ಆಗಿರುವಂತಹ ಇನ್ಸ್ಟೆಂಟ್ ಆಗಿ ನಿಮ್ಗೆ ಸಿಗುತ್ತೆ. ದಿಸ್ ಇಸ್ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಜಾಸ್ತಿಯಾಗಿ ಮಕ್ಕಳಿಗೆ ಪೌಷ್ಟಿಕಾಂಶ ಉಳ್ಳಂತಹ ಒಂದು ಆಹಾರ ಪದಾರ್ಥ ಕೊಡಬೇಕಾದ್ರೆ ರೆಡಿ ಆಗಿರುವಂತಹ ಒಂದು ಕಂಟೆಂಟ್ ಇರುವಂತಹ ಒಂದು ಪ್ರಾಡಕ್ಟ್ ಇದು. ಸೊ ಎನ್ರಿಚ್ಡ್ ವಿತ್ ಗ್ರೈನ್ಸ್, ಧಾನ್ಯಗಳನ್ನೆಲ್ಲ ಮಾಡಿದಂತಹ ಒಂದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಅಂಡ್ ಅದರ ಜೊತೆಗೆ ಈ ಕಿಚನ್ ಅನ್ನ ಆಗಿರ್ಬೋದು, ಮನೆ ಅಥವಾ ನಿಮ್ಮೆಲ್ಲ ರೀತಿಯ ಒಂದು ಕ್ಲೀನಿಂಗ್ ಆಗಿರ್ಬೋದು, ಶುಭ್ರವಾಗಿಡ್ಲಿಕ್ಕೆ ಫ್ಲೋರೋಮಾ ಫ್ಲೋರ್ ಕ್ಲೀನರ್ ನಿಮಗೆ ಹೆಲ್ಪ್ ಬೀಳುತ್ತೆ. ಜೊತೆಗೆ ಶಶಿ ಪ್ಲಸ್ ಬ್ಯೂಟಿ ಸೋಪ್ ಮತ್ತು ಕಾಮತ್ ಟೀ ಅಂಡ್ ಮಹಿಳೆಯರಿಗೆ ಆಭರಣಗಳ ಚಾಯ್ಸ್ಗೋಸ್ಕರ ಲಲಿತಾ ಜುವೆಲ್ಲರ್ಸ್ ಮಂಗಳೂರು. ಸೊ ಇಲ್ಲಿ ಕೂಡ ನೀವು ಭೇಟಿ ನೀಡಬಹುದು. ಸೊ ನಮ್ಮ ಈ ಎಲ್ಲ ಸ್ಪಾನ್ಸರ್ಸ್ನವರಿಗೊಂದು ಥ್ಯಾಂಕ್ಸ್ ಅಂತ ಹೇಳ್ತಾ ವಿ ಆರ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ರೆಸಿಪಿ. ಬನ್ನಿ ಕೇಳುವ. ಎಸ್ ಮೇಡಮ್, ಸೊ ನೆಕ್ಸ್ಟ್ ಎಗ್ ಅಲ್ಲಿ ಒಂದು ರೆಸಿಪಿ ಅಂತ ಹೇಳಿದ್ರಿ. ಹೌದು, ಸೋಯಾ ಚಿಲ್ಲಿ ವಿತ್ ಎಗ್ ಅಂತ. ಓಕೆ, ಮಾಡುವ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಒಂದು ಬಾಣಲೆ ಸ್ವಲ್ಪ ಆಯಿಲ್ ಹಾಕ್ಬೇಕೀಗ. ಸೊ ಇದು ಕೂಡ ಎನ್ರಿಚ್ಡ್ ವಿತ್ ವಿಟಮಿನ್ ಎ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು. ಸೊ ಈಗ ಎಗ್ ಬಾಯ್ಲ್ ಮಾಡಿದ ಎಗ್ ಇದೆ ಎರಡು. ಫಸ್ಟಿಗೆ ಒಂದು ಆಯಿಲಲ್ಲಿ ಸ್ವಲ್ಪ ಎಗ್ಗನ್ನು ಫ್ರೈ ಮಾಡ್ಕೊಳ್ಬೇಕು. ಚಿಲ್ಲಿ ಪೌಡರ್ ಮತ್ತೆ ಅರಿಶಿನ ಪೌಡರ್. ಓಕೆ ಓಕೆ. ಸೊ ಡೈರೆಕ್ಟ್ ಬಾಯ್ಲ್ಡ್ ಎಗ್ ಅನ್ನು ಹೀಗೆ ಫುಲ್ ಹಾಕೋದು? ಹೌದು, ಫುಲ್ ಹಾಕೋದು. ಓಕೆ. ಸೊ ಚಿಲ್ಲಿ ಪೌಡರ್ ಬೇಕಲ್ವಾ? ಚಿಲ್ಲಿ ಪೌಡರ್ ಬೇಕು. ಓಕೆ. ಸೊ ಇದು ಅರುಣಾದವರ ಮೆಣಸಿನ ಹುಡಿ. ಹಾಕ್ಲಿಯಾ? ಹಾಕಿ. ಸಾಕಾ? ಸಾಕು ಸಾಕು. ಓಕೆ. ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೇನೆ. ಇದು ಕೂಡ ಅರುಣಾದವರ ಅರಶಿನ ಹುಡಿ. ಸಾಕಾ? ಸಾಕು. ಓಕೆ, ಅದನ್ನೊಂದು 2 ನಿಮಿಷ ಸ್ವಲ್ಪ ಹಾಗೆ ಅದರಲ್ಲಿ ಹಾಗೆ ಫ್ರೈ ಮಾಡಬೇಕು. ಸೊ ಬಾಯ್ಲ್ ಮಾಡಿ ಇದನ್ನ ಕಟ್ ಮಾಡ್ಬೇಕಂತ ಎಲ್ಲ ಏನಿಲ್ಲ? ಕಟ್ ಮಾಡ್ಬೇಕು ಮತ್ತೆ ಆಮೇಲೆ ಫಸ್ಟಿಗೆ ಹೀಗೆ ಫ್ರೈ ಮಾಡಿ. ಹೀಗೆ ಫ್ರೈ ಮಾಡೋದು ಅಂದ್ರೆ ಯಾಕೆ ಅಂದ್ರೆ ಆಲ್ರೆಡಿ ಬಾಯ್ಲ್ ಆಗಿರುತ್ತೆ ಅಂದ್ರೆ ಯಾಕೋಸ್ಕರ ನಾವು ಫ್ರೈ ಮಾಡೋದು? ಸ್ವಲ್ಪ ಫ್ಲೇವರ್ ಕೊಡ್ಲಿಕ್ಕೆ, ಸ್ವಲ್ಪ ಚಿಲ್ಲಿ ಅಂತ ಹೇಳ್ತೇವಲ್ಲ, ಸ್ವಲ್ಪ ಮೆಣಸಿನ ಸ್ವಲ್ಪ ಖಾರದ ಸ್ವಲ್ಪ ಫ್ಲೇವರ್ ಕೊಡುವ. ಓಕೆ ಓಕೆ. ಸೊ ಫ್ರೈಡ್ ಆದಾಗ ಅದರ ಒಂದು ಟೇಸ್ಟ್ ಬೇರೆ ಇರುತ್ತೆ ಅಲ್ವಾ? ಆಯ್ತು, ಇದನ್ನ ತೆಗಿಯೋ ಈಗ. ಆಫ್ ಮಾಡೋದಾ? ಬೇಡ, ಓಕೆ. ಈಗ ಇದು ಸೋಯಾ, ಇದು ಸಹ ರೆಡಿ ಆಗಿದೆ, ಬಾಯ್ಲ್ ಆಗಿದೆ. ಸೊ ಇದನ್ನು ಇದೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ. ಸೊ ಇದನ್ನು ಫ್ರೈ ಮಾಡ್ಕೊಳ್ಳೋದು. ಓಕೆ. ಇಲ್ಲಾಂದ್ರೆ ಇದಕ್ಕೆ ಸಪರೇಟ್ ಚಿಲ್ಲಿ ಮತ್ತೆ ಪುನಃ ಹಾಕಬೇಕಾಗುತ್ತಲ್ವಾ? ಸ್ವಲ್ಪ ಆಯಿಲ್ ಹಾಕಿ. ಆಯಿಲ್ ಹಾಕೋದಾ? ಹಾಕ್ಲಿಯಾ? ಸ್ವಲ್ಪ ಚಿಲ್ಲಿ ಪೌಡರ್ ಸಾಕಿ. ಸೊ ಅದೇ ತರ ಮತ್ತೊಮ್ಮೆ ಫ್ರೈ ಮಾಡೋದು. ಸಾಕು. ಓಕೆ. ಸೊ ಆಲ್ರೆಡಿ ಕುಕ್ ಆಗಿದೆ, ಅದಕ್ಕೆಲ್ಲ ಜಾಸ್ತಿ ಟೈಮ್ ಬೇಡ, ಒಂದು 1 ಮಿನಿಟ್ ಸಾಕು ಅಷ್ಟೇ. ಸ್ವಲ್ಪ ಫ್ರೈ ಆದ್ರೆ ಫ್ರೈ ಮಾಡಿದ್ರೆ ಸಾಕು. ಓಕೆ. ಸೊ ಎಗ್ ಅನ್ನು ಬಾಯ್ಲ್ ಮಾಡಿ ಇಟ್ಟು ರೆಡಿ ಇಟ್ಟರೆ, ಸೋಯಾವನ್ನು ರೆಡಿ ಇಟ್ಟರು ಬಾಯ್ಲ್ ಮಾಡಿ ಸರಿ ಆಗುತ್ತೆ. ಓಕೆ. ಆಫ್ ಮಾಡೋದಲ್ಲ? ಓಕೆ, ಡನ್. ಓಕೆ, ಇದೆರಡು ರೆಡಿ ಆಯಿತು. ನೆಕ್ಸ್ಟ್ ಹಾಕುದಾ? ಓಕೆ. ನೆಕ್ಸ್ಟ್ ಈಗ ಅದನ್ನು ಆನಿಯನ್ ಎಲ್ಲ ಫ್ರೈ ಮಾಡಿ. ಓಕೆ, ಗ್ಯಾಸ್ ಹಚ್ಚಲಿಯಾ? ಎಣ್ಣೆ ಬೇಕಾ? ಎಣ್ಣೆ ಬೇಕು. ಎಣ್ಣೆ. ಸೊ ದಿಸ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಹಾಕಿ. ಹಾಕ್ಲಿಯಾ? ಹಾಕಿ. ಸಾಕು.
ಅಂದ್ರೆ ಇದು ಈ ಒಂದು ಪರ್ಟಿಕ್ಯುಲರ್ ರೆಸಿಪಿ ಊಟಕ್ಕ ಬ್ರೇಕ್ಫಾಸ್ಟಿಗ ಅಥವಾ ಯಾವ ಹೇಗೆ? ಇದು ಸ್ಟಾರ್ಟರ್ ಆಗಿ Starter ತರ, okay, ಯೂಸ್ okay. ಮಾಡ್ಬೋದು ಅಥವಾ ಊಟಕ್ಕೆ ಸಹ ಯೂಸ್ ಮಾಡ್ಬೋದು. ಸೊ ಯಾವ ತರ ಅವರವರ ಹೀಗೆ ಡ್ರೈ ತರ ಬರುತ್ತೆ? ಡ್ರೈ ಫುಲ್ ಡ್ರೈ Okay, okay. ಡ್ರೈ ಡಿಶ್ ತರ. ಈಗ ಎಣ್ಣೆ ಬಿಸಿಯಾಗಿ ಆನಿಯನ್ ಹಾಕೋಣ. ನೆಕ್ಸ್ಟ್ ಟೊಮ್ಯಾಟೊ ತಗೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕಬೇಕು. ಅಂದ್ರೆ ಟೊಮ್ಯಾಟೊ ಸ್ವಲ್ಪ ಬೇಗ ನೀರು Okay, ಬಿಡುತ್ತೆ. okay. ಸೊ ಮನೆಯಲ್ಲೆಲ್ಲ ಮಕ್ಕಳು ಅಥವಾ ಹಸ್ಬೆಂಡ್ ಜಾಸ್ತಿಯಾಗಿ ಯಾವ ತರ ಫುಡ್ ಅಂದ್ರೆ ಇಷ್ಟಪಡ್ತಾರೆ? ಅಂದ್ರೆ ಈ ತರ ಏನಾದ್ರು ಸ್ಪೆಷಲೈಸ್ಡ್ ಫುಡ್ ಅಥವಾ ಡೈಲಿ ಒಂದೇ ತರ ಇದ್ರೆ ಬೋರ್ ಆಗುತ್ತೆ? ಬೋರ್ ಆಗುತ್ತೆ. ಸೊ ವೀಕ್ಲಿ ಏನಾದ್ರು ಒಂದು ಐಟಮ್ ಸ್ಪೆಷಲಿ ಬೇಕಂತ ಹಾಗೆ ಒಂದು ಟ್ರೈ ಮಾಡು. ಓಕೆ, ನೀವ್ ಏನ್ ಮಾಡ್ತೀರಾ ಫ್ರೀ ಇರುವಾಗ? ಅಂದ್ರೆ ವರ್ಕಿಂಗ್ ನೀವು ಅಥವಾ ಮನೆಯಲ್ಲೇ ಇರೋದಾ? ನಾನು ವರ್ಕಿಂಗ್. ಓಕೆ. ಸೊ ಫ್ರೀ ಇರುವಾಗ ಸ್ಟೋರಿ ಕತೆ ಬರೀತೇನೆ. ಕತೆ ಬರೀತೀರಾ? ಓಕೆ. ಯಾವ ಕತೆಗಳಂದ್ರೆ ಜಾಸ್ತಿ ಬರೀತೀರಾ ನೀವು? ಮಕ್ಕಳ ಕತೆ, ಯಾಕಂದ್ರೆ ಮಕ್ಕಳಿಗೆ ಕತೆ ಹೇಳ್ತಾ ಹೇಳ್ತಾ ಓಕೆ. ಅದನ್ನೇ ಬರೆದು ಕಳಿಸುದು ಅಂತ. ಓ, ವೆರಿ ನೈಸ್. ನೆಕ್ಸ್ಟ್ ಇದು ಗ್ರೀನ್ ಚಿಲ್ಲೀಸ್. ಓಕೆ. ನೆಕ್ಸ್ಟ್ ಜಿಂಜರ್. ಓಕೆ, ಶುಂಠಿ. ಶುಂಠಿ ಹಾಕ್ಬೋದು. ಹಾ, ಅದನ್ನು ಪೇಸ್ಟ್ ಮಾಡಿ ಹಾಕ್ಬೋದು. ಟೇಸ್ಟ್ ಕೂಡ ಹೀಗೆ ಸಾಕು. ಓಕೆ. ಇದು ಪೆಪ್ಪರ್, ಒಂದು 4 ಪೆಪ್ಪರ್. ಓಕೆ. ಸೊ ಯೂಶುವಲಿ ನಾವು ಈ ಮಸಾಲಾ ತರ ಏನು ಮಾಡ್ತೇವೆ ಅದೇ ರೀತಿ ಎಲ್ಲ ರೆಡಿ ಮಾಡ್ಕೊಳ್ಳಿ. ಅದೇ ಇರುತ್ತೆ. ಓಕೆ. ತುಂಬಾ ಟೈಮ್ ತಗೊಳ್ಳಲ್ಲ, ಬೇಗ ಬೇಗ ಆಗುತ್ತೆ. ಅದೇ ಬೇಗ ಆಗುತ್ತೆ. ಹೌದು. ಅಂದ್ರೆ ಈಗಿನ ಒಂದು ಕೆಲಸದ ಒತ್ತಡದಲ್ಲಿ ಬೇಗ ಆಗುದ್ರೆ ಆದ್ರೆ ಬಹಳ ಒಳ್ಳೇದಲ್ವಾ ಮನೆಯಲ್ಲಿ? ಆಯ್ತು, ಆಲ್ಮೋಸ್ಟ್ ಆಯ್ತಾ? ಆಯ್ತು. ಒಂದು ಪೊಟ್ಯಾಟೊ ಉಂಟು, ಇದು ಆಪ್ಷನಲ್, ಬೇಕಾದ್ರೆ ಹಾಕ್ಬೋದು, ಇಲ್ಲದ್ರೆ ಬೇಡ. ಇಲ್ಲ. ಕೆಲವು ಮಕ್ಕಳಿಗೆ ಸ್ಪೆಷಲಿ ಕೆಲವು ಸರ್ತಿ ಇಷ್ಟ ಆಗುತ್ತೆ. ಕರೆಕ್ಟ್. ಸೊ ಇದು ಹಾಕೋದ್ರಿಂದ ಒಂದು ಟೇಸ್ಟ್ ಬೇರೆ ಬರುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ 2-3 ಸಲ ಅಡಿಗೆ ಮಾಡೋದು ಒಳ್ಳೆ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬರುತ್ತೆ. ಜಾಸ್ತಿ ಆಗುತ್ತೆ. ಹೌದು. ಇದು ಆಲ್ರೆಡಿ ಬಾಯ್ಲ್ ಮಾಡಿ ಕಟ್ ಮಾಡಿಟ್ಟಿದ್ದೇನೆ. ಸೊ ಅದಕ್ಕೆ ಜಾಸ್ತಿ ಇದು ಮಾಡ್ಬೇಕಂತಿಲ್ಲ. ಬಾಯ್ಲ್ ಆದಂತಹ ಪೊಟ್ಯಾಟೊ. ಹೌದು. ಸೊ ಪೊಟ್ಯಾಟೊ, ಸೋಯಾ, ಎಗ್ ಜಾಸ್ತಿಯಾಗಿ ಎಲ್ಲವೂ ವಿಟಮಿನ್ ಇರುವಂತದ್ದು, ಎಲ್ಲವೂ ಹೆಲ್ತ್ ಕೂಡ ಒಳ್ಳೇದಲ್ವಾ? ಆಫ್ಟರ್ನೂನ್ ಲಂಚ್ ಟೈಮ್ಗೆ ಪ್ರಿಫರಬಲ್. ಓಕೆ, ಓಕೆ. ನೈಟ್ಗಿಂತ ಹೌದು ಹೆವಿ ಆಗುತ್ತೆ. ಆಫ್ಟರ್ನೂನ್ ಮಾರ್ನಿಂಗ್ ಅಂಡ್ ಆಫ್ಟರ್ನೂನ್ ಪ್ರಿಫರಬಲ್. ಓಕೆ. ಸೊ ಇದು ಆಲ್ಮೋಸ್ಟ್ ಬೇಯ್ತಾ ಬಂತು ಹಾಗಾದ್ರೆ? ಹೌದು. ಇದು ಆಫ್ ಮಾಡೋದಾ? ಓಕೆ. ನೆಕ್ಸ್ಟ್ ಈಗ ಸೋಯಾ ಹಾಕುದಾ? ಸೋಯಾ ರೆಡಿ ಇದೆ ಅಲ್ಲ, ರೆಡಿ ಇದೆ. ಸೋಯಾವನ್ನು ಮಿಕ್ಸ್ ಮಾಡೋಣ. ತಕೊಳ್ಳಿ. ಸೊ ಫ್ರೈಡ್ ಆಗಿ ಬಾಯ್ಲ್ ಆಗಿ ಫ್ರೈಡ್ ಆಗಿರುವಂತ ಸೋಯಾ. ಓಕೆ. ಇನ್ನು ಇದನ್ನು ಮಿಕ್ಸ್ ಮಾಡುವ ಚೆನ್ನಾಗಿ. ಸೊ ನನಗನಿಸುತ್ತೆ ಚಪಾತಿ ಪರೋಟ ಜೊತೆನೂ ಚೆನ್ನಾಗುತ್ತೆ. ಚೆನ್ನಾಗುತ್ತೆ. ಆಗ ಸ್ವಲ್ಪ ಟೊಮೆಟೊ ಒಂದು ಜಾಸ್ತಿ, ಒಂದು ಟೊಮೆಟೊ ಜಾಸ್ತಿ ಹಾಕಿ ಆಗ ಸ್ವಲ್ಪ ಅದರಲ್ಲಿ ಕರಿ ಟೈಪ್ ಇರುತ್ತೆ, ಫುಲ್ ಡ್ರೈ ಆಗೋದಿಲ್ಲ, ಗ್ರೇವಿ ಸಿಗುತ್ತೆ ಸ್ವಲ್ಪ. ಓಕೆ. ಸೊ ಆಗ ಅದು ಚಪಾತಿ ಅಥವಾ ದೋಸೆ, ನೀರು ದೋಸೆ ಜೊತೆಗೆ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಎಗ್ ರೆಡಿ ಆಗಿದೆ, ಫ್ರೈ ಮಾಡಿಟ್ಟಿದ್ರೆ ಅದನ್ನು ಸ್ಲೈಸ್ ಮಾಡ್ಕೊಂಡು ಹಾಕಿ ಮಿಕ್ಸ್ ಮಾಡಿ. ಸೊ ಮತ್ತೆ ಗ್ಯಾಸ್ನ ಅವಶ್ಯಕತೆ ಇರುವುದಿಲ್ಲ? ಗ್ಯಾಸ್ನ ಅವಶ್ಯಕತೆ. ಓಕೆ, ಓಕೆ, ಸರಿ. ಸೊ ಯಾರಿಗೆ ಸೋಯಾ ಇಷ್ಟ ಇದೆ ಅಥವಾ ಯಾರಿಗೆ ಎಗ್ ಇಷ್ಟ ಇದೆ, ಸೊ ಅವರಿಗೆ ಎಲ್ಲ ಒಂದು ಫುಲ್ ಒಂದು ಪವರ್ ಪ್ಯಾಕ್ ಇದ್ದಾಗೆ ಎಲ್ಲವೂ ಇದೆ ಇದರಲ್ಲಿ. ಹೌದು. ಪ್ಲಸ್ ಹೆಲ್ತ್ ಕೂಡ. ಡಯಟ್ ಅದೆಲ್ಲ ಮಾಡ್ತಾರೆ ಅವರಿಗೆ ಸ್ವಲ್ಪ. ಆಯ್ತಲ್ಲ? ರೆಡಿ ಆಯ್ತು. ಓಕೆ, ಸರ್ವ್ ಮಾಡುವ. ಎಸ್, ಸರ್ವ್ ಮಾಡ್ಕೊಳ್ಳಲ್ಲ? ಓಕೆ.
ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹ್ಞೂ ಮತ್ತು ಕ್ಯಾಶು. ಓಕೆ. ರೆಡಿ ಆಯ್ತು. ರೆಡಿ ಅಲ್ವಾ? ಹಾಂ ರೆಡಿ. ಸೊ ಏನು ಹೆಸರಿಟ್ಟಿದ್ದೀರಿ ಅದಕ್ಕೆ? ಸೋಯಾ Egg? ಎಗ್ ಚಿಲ್ಲಿ. ಓಕೆ, ಸೋಯಾ ಎಗ್ ಚಿಲ್ಲಿ. ವಾವ್. ಸೊ ಯಾರಿಗೆ ಸೋಯಾಬೀನ್ ಇಷ್ಟ ಇದೆ, ಯಾರಿಗೆ ಮೊಟ್ಟೆ ಅಂದರೆ ಇಷ್ಟ, ಬಾಯ್ಲ್ಡ್ ಮೊಟ್ಟೆ ಆರ್ ಎಲ್ಸ್ ಪೊಟ್ಯಾಟೊ, ಮೂರು ಕೂಡ ಒಂದರಲ್ಲೇ ಇದೆ. ಸೊ ಸೋಯಾ ಎಗ್ ಚಿಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಯಾವ ರೀತಿ ಮಾಡ್ಕೊಡೋದು ಒಮ್ಮೆ ನೋಡ್ಕೊಂಡು ಬನ್ನಿ. ಸೋಯಾ ಎಗ್ ಚಿಲ್ಲಿ ತಯಾರಿಸೋ ವಿಧಾನ: ಮೊದಲು ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೇಯಿಸಿದ ಮೊಟ್ಟೆಯನ್ನು ಅರುಣ ಮೆಣಸಿನ ಪುಡಿ, ಅರುಣ ಅರಶಿನ ಪುಡಿ ಹಾಕಿ ಉದುರಿಸಿ 1-2 ನಿಮಿಷ ಹುರಿಯಿರಿ. ನಂತರ ಬೇಯಿಸಿದ ಸೋಯಾ ಚಂಕ್ಸನ್ನು ಅರುಣ ಮೆಣಸಿನ ಪುಡಿ ಹಾಗೂ ಅರಶಿನ ಪುಡಿ ಹಾಕಿ ಹುರಿದಿಟ್ಟುಕೊಳ್ಳಿ. ಆನಂತರ ಮತ್ತೊಮ್ಮೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದು ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸು, ಶುಂಠಿ, ಕಾಳುಮೆಣಸು ಹಾಕಿ ಹುರಿದು ಬೇಯಿಸಿಕೊಳ್ಳಿ. ಬಳಿಕ ಬೇಯಿಸಿದ ಆಲೂಗಡ್ಡೆ, ಸೋಯಾ, ಮೊಟ್ಟೆ ಹಾಕಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿ ಸೋಯಾ ಎಗ್ ಚಿಲ್ಲಿ ರೆಡಿ ಟು ಸರ್ವ್. ಓಕೆ ಮೇಡಮ್, ಸೊ ನಮ್ಮ 2 ರೆಸಿಪೀಸ್ಗಳು ರೆಡಿ ಇದೆ. ಒಂದು ಬೈ ಲುಕ್ ವೈಸ್ ಚೆನ್ನಾಗಿ ಕಾಣ್ತಾ ಇದೆ, ಇನ್ನೊಂದು ಹೇಳಲಿಕ್ಕೆ ಏನಲ್ಲ, ಯಾಕಂದ್ರೆ ಎರಡೂ ಕೂಡ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆದಿರುವಂತಹ 2 ರೆಸಿಪೀಸ್ಗಳು. ಸೊ ಟೇಸ್ಟ್ ನೋಡೋ ಹಾಗಾದ್ರೆ ಅಲ್ವಾ? ತಗೊಳ್ಳಿ ಮೇಡಮ್. ಸೊ ಫಸ್ಟಿಗೆ ಸಿರಿಧಾನ್ಯದ ಕರ್ಡ್ ರೈಸ್ ತಗೊಳ್ಳಿ ಮೇಡಮ್. ಸಿರಿಧಾನ್ಯ ಈ ಥರ ಇರುತ್ತೆ ಅಂತ ಹೇಳಿ ಫಸ್ಟ್ ಟೈಮೇ ನಮ್ಗೆ ಗೊತ್ತಿರೋದು. ಅನ್ನಕ್ಕಿಂತ ಸ್ಪೆಷಲೈಸ್ಡ್ ಆಗಿರುವಂತಹ ಒಂದು ಕರ್ಡಲ್ಲಿ ಮಿಕ್ಸ್ ಮಾಡಿದ ರೆಸಿಪಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಮೊಸರು ಮತ್ತು ಸಿರಿಧಾನ್ಯದ ಒಂದು ಟೇಸ್ಟ್ ಏನಿದೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತಲ್ಲ. ಹೌದು, ಮತ್ತೆ ದಾಳಿಂಬೆ, ಕ್ಯಾರೆಟ್, ಇದು ನನಗನಿಸುತ್ತೆ ತುಂಬ ಜನ, ನಾನು ಯಾವಾಗಲೂ ಯೋಚಿಸೋದು, ಅಯ್ಯೋ ಇದನ್ನೇ ತಿನ್ನೋದಲ್ವ ಯಾವಾಗಲೂ, ನಾವಾದರೆ ಅನ್ನ, ಸಾರು, ಕೋಳಿ ಅದು ತಿಂದು, ಬಟ್ ಇದಿಷ್ಟು ಚೆನ್ನಾಗಿದೆ. ಸೊ ಯಾರು ಬೇಕಾದರೂ ಟೇಸ್ಟ್ ನೋಡ್ಬೋದು, ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅದು. ಸೊ ಇದು ಟೇಸ್ಟ್ ನೋಡುವಾಗದಲ್ವಾ? ಸೊ ಎಗ್ ಆ್ಯಂಡ್ ಸೋಯಾ ಪೊಟ್ಯಾಟೊ, ಇದು ಫುಲ್ ವೆರಿ ನೈಸ್ ಕಾಂಬಿನೇಷನ್. ಸೊ ಎಗ್, ಪೊಟ್ಯಾಟೊ, ಅದಾದ ನಂತರ ಸೋಯಾದ ಈ ಪರ್ಫೆಕ್ಟ್ ಕಾಂಬಿನೇಷನ್ ಏನಿದೆ, ನನಗನ್ನಿಸುತ್ತೆ ಹೀಗೂ ಕ್ರಿಕೆಟ್ ಮ್ಯಾಚ್ ಎಲ್ಲ ನಡೀತಾ ಇರೋದ್ರಿಂದ ಆ ಟೈಮಲ್ಲೂ ಕುತ್ಕೊಂಡು ತಿನ್ಬೋದಲ್ವಾ? ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು. ಹಾಗಾದರೆ ಬಹಳ ಚೆನ್ನಾಗಿದೆ. ಲೈಟ್ ಮೈಲ್ಡ್ ಮಸಾಲ ಜೊತೆಗೆ ಕಡೆ ಮೊಟ್ಟೆ ಟೇಸ್ಟ್, ಸೋಯಾದ ಟೇಸ್ಟ್, ಪೊಟ್ಯಾಟೊ ಟೇಸ್ಟ್, ವೆರಿ ನೈಸ್, ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿದೆ 2 ರೆಸಿಪೀಸ್ಗಳು. ಖುಷಿ ಆಯಿತು ತುಂಬ. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಅಡುಗೆ ಮನೇಲಿ? ಖುಷಿ ಆಯಿತು. ಓ ವೆರಿ ನೈಸ್. ನಿಮಗೆ ತುಂಬ ಥ್ಯಾಂಕ್ ಯು ಅಡುಗೆ ಮನೆಗೆ ಬಂದು ನಮ್ಗೆ ಈ ರೆಸಿಪಿ ಹೇಳ್ಕೊಟ್ಟಕ್ಕೆ. ಎಸ್. ಸೊ ನಮ್ಮ ವತಿಯಿಂದ ಹಾಗೆಯೇ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆನೊಂದು ಸಣ್ಣ ಗಿಫ್ಟ್. ಹಾಗೆಯೇ ಸೊ ಫುಲ್ ಫ್ಯಾಮಿಲಿ ಹೆಲ್ದಿ ಆಗಿರಲಿಕ್ಕೆ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಮಾಡ್ತೀರಂತಾದರೆ ಗೋಧಿ ಹಿಟ್ಟಿದೆ, ಚೆನ್ನಾಗಿರುವಂಥ ಚಪಾತಿ, ಪರೋಟ ಏನು ಬೇಕಾದರೂ ಮಾಡ್ಕೊಳ್ಬೋದು. ಸೊ ಸನ್ ಪ್ರೀಮಿಯಂ ಹೋಲ್ ವೀಟ್ ಚಕ್ಕಿ ಆಟ. ಸೊ ಸಿರಿಧಾನ್ಯದು ಮಾಡ್ತೀರಾ, ಅದ್ರ ಜೊತೆಗೆ ನೆಕ್ಸ್ಟ್ ಟೈಮ್ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಬಾಯ್ಲ್ಡ್ ರೈಸಲ್ಲಿ ಏನಾದರೂ ಮಾಡಿ. ಸೊ ಅವರ ಕಡೆನೊಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸಖತ್ತಾಗಿದೆ ಟೇಸ್ಟ್. ಒಂದು ಕಡೆ ರಿಚ್ನೆಸ್ ಇದ್ರೆ ಇನ್ನೊಂದು ಕಡೆ ಇದು ನೋಡುವಾಗಲೇ ಗೊತ್ತಾಗುತ್ತೆ ಆರೋಗ್ಯಕ್ಕೂ ಕೂಡ ಎಷ್ಟು ಒಳ್ಳೆಯದು ಅಂತ ಹೇಳಿ. ಸೊ ಖಂಡಿತವಾಗ್ಲೂ ವೀಕ್ಷಕರೇ, ಮುಂದಿನ ಇನ್ನೊಂದು ಸಂಚಿಕೆಯಲ್ಲಿ ನೀವು ಕೂಡ ಬಂದು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಹೇಳ್ಕೊಡ್ಬೋದು. ಸೊ ಇನ್ಯಾಕ್ ತಡ, ನಮ್ಮ ಟಿವಿಯನ್ನು ಸಂಪರ್ಕಿಸಿ. ಆ್ಯಂಡ್ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೆಸಿಪಿಗಳ ಜೊತೆ ಈ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋಣ ಅಂತ ಹೇಳ್ತಾ, ಟಿಲ್ ದೆನ್ ಕೀಪ್ ವಾಚಿಂಗ್ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.